ಈ ವರ್ಷ ನಮಗೆ 300 ಕಂಪನೀಸ್ ಅಂತ ಇದ್ರೆ ನಾವೊಂದು ಅಟ್ಲೀಸ್ಟ್ ಒಂದು 15,000 ವಿದ್ಯಾರ್ಥಿಗಳು ಬರ್ಬೇಕಂತ ನಮ್ಮೊಂದು ಟಾರ್ಗೆಟ್ ಇರ್ತದೆ. ವರ್ಷ ನಾವು ಏನ್ ಮಾಡ್ತಿದ್ದೇವೆ ಹೇಳಿದ್ರೆ ಈ ಬೇರೆ ಬೇರೆ ಆಳ್ವಾಸ್ ಪ್ರಗತಿ 2026 2416 ಮಂದಿಗೆ സ്ഥലದಲ್ಲಿ ഉദ്യോഗ. യൂണിറ്റി ഹോസ്പിറ്റൽ 4 പതിറ്റാണ്ട് കാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ 16ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ 2026 ಉದ್ಯೋಗ ಮೇಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. 2 ದಿನಗಳ ಮೇಳದಲ್ಲಿ 332 ಕಂಪನಿಗಳು ಹಾಗೂ 15,539 ಉದ್ಯೋಗಾಂಕ್ಷಿಗಳು ಭಾಗವಹಿಸಿದ್ದರು ಎಂದು ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವ ತಿಳಿಸಿದ್ದಾರೆ. ಮೇಳದಲ್ಲಿ 2,416 ಮಂದಿಗೆ ಸ್ಥಳದಲ್ಲೇ ಉದ್ಯೋಗ ಆಫರ್ ದೊರೆತಿದ್ದು 6,183 ಅಭ್ಯರ್ಥಿಗಳು ಮುಂದಿನ ಹಂತಕ್ಕೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. 301 ಕಂಪನಿಗಳ ಫಲಿತಾಂಶಗಳನ್ನು ಈಗಾಗಲೇ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಉತ್ಪಾದನಾ ಕ್ಷೇತ್ರದ 75 ಕಂಪನಿಗಳು ಭಾಗವಹಿಸಿ 523 ಮಂದಿಯನ್ನ ಆಯ್ಕೆ ಮಾಡಿಕೊಂಡಿವೆ. ಐಟಿಇಎಸ್ ಕ್ಷೇತ್ರದಲ್ಲಿ 96 ಹಾಗೂ ಬ್ಯಾಂಕಿಂಗ್, ಹಣಕಾಸು ಮತ್ತು ವಿಮಾ ಕ್ಷೇತ್ರದಲ್ಲಿ 211 ಮಂದಿಗೆ ಸ್ಥಳದಲ್ಲೇ ಉದ್ಯೋಗ ದೊರೆತಿದೆ. ಔಷಧ, ಆರೋಗ್ಯ, ಅತಿಥಿ ಮತ್ತು ಚಿಲ್ಲರೆ ಕ್ಷೇತ್ರಗಳಲ್ಲೂ ನೇಮಕಾತಿ ನಡೆದಿದೆ. ಯುಎಇ ಹಾಗೂ ಸೌದಿ ಅರೇಬಿಯಾದಲ್ಲೂ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ವಿಶೇಷಚೇತನ ಅಭ್ಯರ್ಥಿಗಳಿಗೂ ಉದ್ಯೋಗ ದೊರೆತಿದ್ದು, ಮೇಳದ ಅಭ್ಯರ್ಥಿಗಳ ದತ್ತಾಂಶವನ್ನ ವರ್ಷಪೂರ್ತಿ ಬಳಸಿಕೊಂಡು ಅರ್ಹರಿಗೆ ಸೂಕ್ತ ಉದ್ಯೋಗಾವಕಾಶ ಕಲ್ಪಿಸುವ ಕಾರ್ಯ ಮುಂದುವರಿಸಲಾಗುವುದು ಎಂದು ವಿವೇಕ್ ಆಳ್ವ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್, ಆಳ್ವಾಸ್ ಪ್ರಗತಿ ಉತ್ಪಾದನಾ ವಲಯದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರಸ್ವಾಮಿ, ಉದ್ಯೋಗ ನಿಯೋಜನಾ ವಿಭಾಗದ ಮುಖ್ಯಸ್ಥೆ ಕುಮಾರಿ ರಂಜಿತಾ ಆಚಾರ್ಯ, ಆಳ್ವಾಸ್ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿ, ಪಿಆರ್ಒ ದಿಶಾ ಶೆಟ್ಟಿ ಉಪಸ್ಥಿತರಿದ್ದರು. ಸೊ ಇದು ಕೂಡ ಒಂದು ಒಳ್ಳೆ ಮಾಹಿತಿ. ಯಾಕೆ ಹೇಳಿದ್ರೆ ಇದು ಬ್ರೇಕಪ್ ಅಲ್ಲಿ ಕೂಡ ಇದು ನಮಗೆ ಆಲ್ಮೋಸ್ಟ್ ಒಂದು ವಾರ ಮುಂಚೆದು ಬ್ರೇಕಪ್. ನಾನು ಈವನ್ ಈ ಬ್ರೇಕಪ್ ಅನ್ನು ಇನ್ನೂ ತುಂಬಾ ಸೂಕ್ಷ್ಮವಾಗಿ ನಮಗೆ ಕೊಡ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈ ಬ್ರೇಕಪ್ ನೋಡಿದ್ರು ಕೂಡ ಇದರಲ್ಲಿ ಕೂಡ 50% ಜೆಂಟ್ಸ್ ಆದ್ರೆ 50% ಲೇಡೀಸ್ಗೆ ಕೂಡ ಈ ಬೆನಿಫಿಟ್ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈವನ್ ಮಲ್ಟಿಪಲ್ ಜಾಬ್ಸ್, ಕೆಲವು ಬಾರಿ ನಾವು ಎನಿಸ್ತೇವೆ ಸುಮಾರು ಜನರಿಗೆ ಮಲ್ಟಿಪಲ್ ಜಾಬ್ ಆಗ್ತದೆ ಅಂತ. ನೀವು ನೋಡಿದ್ರೆ ಈಗ 1042 ಸಿಂಗಲ್ ಜಾಬ್ಸ್, ಮಲ್ಟಿಪಲ್ ಜಾಬ್ಸ್ ಆಗಿದ್ದು 2 ಆಫರ್ಸ್ ಇದ್ದದ್ದು 178 ಜನ. 5 ಆಫರ್ ಇದ್ದವರು ಕೂಡ ಇದ್ದಾರೆ, ಒಬ್ರು 5 ಆಫರ್ ಇದ್ದವರು ಕೂಡ ಇದ್ದಾರೆ. 4 ಆಫರ್. ಇದು ಸಿಲೆಕ್ಷನ್ ಮಾತ್ರ. ಈಗ ಶಾರ್ಟ್ ಲಿಸ್ಟ್ ನೀವು ನೋಡಿದ್ರೆ ಹೀಗೇನೆ ಬ್ರೇಕಪ್ ನಾವು ಕೊಡಬಹುದು. ಇದು ಈ ಬ್ರೇಕಪ್ ಕೂಡ ಆದಷ್ಟು ಬೇಗ ನಾನು ನಿಮಗೆ ಬೇಕಿದ್ರೆ ಮೇಲ್ ಮುಖಾಂತರ ನಾವು ಕೊಡಬಹುದು. 2,416 ಅಭ್ಯರ್ಥಿಗಳಿಗೆ ಸ್ಥಳದಲ್ಲೇ ಉದ್ಯೋಗದ ಆಫರ್ ಅನ್ನು ನೀಡಿ 6,183 ಅಭ್ಯರ್ಥಿಗಳಿಗೆ ಅವರನ್ನ ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಆಳ್ವಾಸ್ ಪ್ರಗತಿ ನಾವು ಪ್ರತಿ ಸಲ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಆಳ್ವಾಸ್ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ಅಷ್ಟೇ ಕೊಡ್ತಾ ಇದ್ವಿ.